ಖಾಸಗಿ ಆಸ್ಪತ್ರೆಗಳಲ್ಲಿ ಆಯುಷ್ಮಾನ್ ಯೋಜನೆ ಅನುಷ್ಠಾನ ಸಂದರ್ಭ ಉಂಟಾಗ್ತಾ ಇರುವ ಗೊಂದಲವನ್ನು ನಿವಾರಿಸೋದಕ್ಕೆ ಡಿಸಿ ಕಚೇರಿ ಅಥವಾ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿಯಲ್ಲಿ ಹೆಲ್ಪ್ಲೈನ್ ಅನ್ನು ಆರಂಭಿಸಬೇಕು ಅಂತ ಮಾಜಿ ಸಚಿವ ಯುಟಿ ಖಾದರ್ ಆಗ್ರಹಿಸಿದ್ದಾರೆ. ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಆಯುಷ್ಮಾನ್ ಯೋಜನೆಯಲ್ಲಿ ಕೋವಿಡ್ ರೋಗಿಗಳಿಗೆ ಉಚಿತ ಚಿಕಿತ್ಸಾ ಸೌಲಭ್ಯವನ್ನು ಖಾಸಗಿ ಆಸ್ಪತ್ರೆಗಳಲ್ಲಿ ಏರ್ಪಡಿಸುವುದಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದರು. ಆಯುಷ್ಮಾನ್ ಯೋಜನೆಯಡಿ ಉಚಿತ ಚಿಕಿತ್ಸೆಗೆ ಖಾಸಗಿ ಮೆಡಿಕಲ್ ಕಾಲೇಜು ಮಾತ್ರವಲ್ಲದೆ 73 ಖಾಸಗಿ ಆಸ್ಪತ್ರೆಗಳಿಗೆ ಅವಕಾಶ ಕೊಡಲಾಗಿದೆ ಅಂತ ಹೇಳಿದ್ದಾರೆ. ಆದರೆ ಚಿಕಿತ್ಸೆ ಮತ್ತು ಬಿಲ್ ವಿಚಾರದಲ್ಲಿ ಗೊಂದಲ ಇನ್ನೂ ಕೂಡ ಮುಂದುವರೆದಿದೆ ಅಂತ ಖಾದರ್ ಹೇಳಿದರು. ಆರೋಗ್ಯ ಸ್ಕೀಮ್ ಅನುಷ್ಠಾನ ವಿಚಾರದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದ ಜಿಲ್ಲಾ ನೋಡಲ್ ಅಧಿಕಾರಿಗಳನ್ನು ದಿಢೀರನೆ ತೆಗೆದುಹಾಕಲಾಗಿದೆ. ಈಗ ಅವರ ಸ್ಥಾನಕ್ಕೆ ವೈದ್ಯರನ್ನ ನೇಮಕ ಮಾಡಲು ಸರ್ಕಾರ ಮುಂದಾಗಿದೆ. ಚಿಕಿತ್ಸೆ ನೀಡುವಂತಹ ವೈದ್ಯರನ್ನ ಆಸ್ಪತ್ರೆ ಮತ್ತು ಜನಸಾಮಾನ್ಯರ ಕೊಂಡಿಯಾಗಿ ಬಳಸೋದು ಸರಿಯಲ್ಲ. ಹೀಗಾಗಿ ಕೂಡಲೇ ನೋಡಲ್ ಅಧಿಕಾರಿ ಹುದ್ದೆಗೆ ವೈದ್ಯಕೇತರರನ್ನ ನೇಮಕ ಮಾಡಬೇಕು ಅಂತ ಖಾದರ್ ಆಗ್ರಹಿಸಿದರು. ಇವತ್ತು ಮತ್ತೆ ನಮ್ಮ ಜಿಲ್ಲೆಯಲ್ಲಿ ಮತ್ತೆ ಆಸ್ಪತ್ರೆಯಲ್ಲಿ ಯಾವ ಆಸ್ಪತ್ರೆ ಇರುವಂಥದ್ದು ಕೊಡ್ಬೇಕಾದ್ರೆ ಏನಾದೊಂದು ಇವತ್ತು ನಿಮ್ಮ ಮುಖಾಂತರ ಇವತ್ತು ಜನರಿಗೆ ಇವತ್ತು ಬಂದು ಮುಟ್ತದೆ. ಇನ್ನೂ ಕೂಡ ಸ್ಪಷ್ಟವಾದ ಒಂದು ಕ್ಲಾರಿಟಿ ಇಲ್ಲ. ಯಾವ ಯಾವ ಆಸ್ಪತ್ರೆ 73 ಆಸ್ಪತ್ರೆಗಳನ್ನು ಆಯುಷ್ಮಾನ್ಗೆ ಇವತ್ತು ತಗೊಂಡಿದೆ ಅಂತ ಹೇಳ್ತಾರೆ. ಅಂದರೆ ಬರೋದು ಕೋವಿಡ್ಗೆ ಮಾತ್ರವ ಅಥವಾ ಅಲ್ಲಿ ಎಲ್ಲ ಟ್ರೀಟ್ಮೆಂಟ್ ಇವತ್ತು ಸಿಗ್ತದ ಎಲ್ಲ ಎಂಪ್ಯಾನಲ್ ಆಗಿದ್ದಾರ ಅದು ಒಂದು ಕೂಡ ಕ್ಲಾರಿಟಿ ಇವತ್ತು ಕೊಡಲಿಲ್ಲ. ಜನಸಾಮಾನ್ಯರಿಗೆ ಆಗುವಂಥ ಸಮಸ್ಯೆಗಳು ಮತ್ತು ಕಷ್ಟ ಏನಿದ್ರೆ ಒಂದು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಅಥವಾ ಉಸ್ತುವಾರಿ ಸಚಿವರ ಕಚೇರಿಯಲ್ಲಿ ಒಂದು ಹೆಲ್ಪ್ಲೈನ್ ಇವತ್ತು ಓಪನ್ ಮಾಡಬೇಕಂತ ಹೇಳಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದೇ ಸಂದರ್ಭದಲ್ಲಿ ಆರೋಗ್ಯ ಮಿತ್ರ ಅಧಿಕಾರಿಗಳನ್ನು ಕೂಡ ಇವತ್ತು ಚೇಂಜ್ ಮಾಡಿದ್ದಾರೆ. ನೋಡಲ್ ಅಧಿಕಾರಿಗಳನ್ನು ಯಾರಿಗೆ ಸಮಸ್ಯೆ ಆದರೆ ಯಾರಿಗೆ ಫೋನ್ ಮಾಡಬೇಕು ಜನರು. ಇವತ್ತು ಸರ್ಕಾರಕ್ಕೆ ಇಷ್ಟೆಲ್ಲ ಏನಾದರೂ ಸ್ವಲ್ಪ ಮಟ್ಟಿನ ಗಂಭೀರತೆ ಮತ್ತು ಜನಸಾಮಾನ್ಯ ಕಷ್ಟಗಳು ಏನಾದರೂ ಇವತ್ತು ಆಲೋಚನೆ ಮಾಡುವಂಥ ಪರಿಸ್ಥಿತಿಯಲ್ಲಿ ಇದ್ದರೆ ಈ ಒಂದು ಕೋವಿಡ್ ಸಂದರ್ಭದಲ್ಲಿ ಈ ನೋಡಲ್ ಅಧಿಕಾರಿಗಳ ಅನ್ನು ಇವತ್ತು ಚೇಂಜ್ ಮಾಡ್ತಾರಾ?